ಅಪೇಕ್ಷೆ ಇದೆ. ಅದನ್ನು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿದ್ದೀನಿ. BJP ಸರ್ಕಾರ ಆದಷ್ಟು ಬೇಗ ಬರಬೇಕು ಅನ್ನೋದು ಒಂದು. ಎರಡನೇದು, ನನ್ನ ನಿರೀಕ್ಷೆಗೆ ಮೀರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ 1,04,000ಕ್ಕೂ ಹೆಚ್ಚಿಗೆ ಮತವನ್ನು ಪಡೆದು 46,000ಕ್ಕೂ ಹೆಚ್ಚಿಗೆ ಲೀಡ್ನಿಂದ ಗೆದ್ದಿದ್ದಾರೆ. ಅದು ಈಗಾಗಲೇ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ನಂದು 1 ವರ್ಷ ಅಂತ. ಹಾಗಾಗಿ ಅವರ ಅಪೇಕ್ಷೆಗೆ ತಕ್ಕಂತೆಯೇ 1 ವರ್ಷ ಇರುತ್ತೋ ಇಲ್ಲೋ ಅದಂತೂ ನನಗೆ ಗೊತ್ತಿಲ್ಲ. ಆದರೆ ರಾಜ್ಯದಲ್ಲಿ ದೇಶದಲ್ಲೇ ಕಾಂಗ್ರೆಸ್ನ ಮುಕ್ತ ಭಾರತ ಆಗಬೇಕು ಅಂತ ಮೋದಿ ಏನು ಕನಸು ಕಂಡಿದ್ರೋ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಮುಕ್ತ ಮಾಡ್ತಿದ್ದಾರೆ. ಉದಾಹರಣೆಗೆ ಕಾಂಗ್ರೆಸ್ಸಿನ MLC ಲಿಂಗಪ್ಪನವರು ನೇರವಾಗಿ ಹೇಳಿದ್ದಾರೆ, KPCC ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷವನ್ನೇ ಮಾರ್ತಾ ಇದ್ದಾರೆ ಅಂತ. ಈ ರೀತಿ ಅದು ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆ ಹಿಂದೆಂದೂ ಕೂಡ ಇಷ್ಟು ಬಹಿರಂಗವಾಗಿ ಕಿತ್ತಾಡಿದ್ದು ನಾವೆಂದೂ ನೋಡಿರಲಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆಯಾ ಇಲ್ಲವೋ ಅನ್ನೋಂಥ ಅನುಮಾನ ರಾಜ್ಯದ ಜನಕ್ಕಿದೆ. JDS ಕಾಂಗ್ರೆಸ್ಸು ಅಂತಂದರೂ ಕೂಡ ಅತೃಪ್ತರ ಸರ್ಕಾರ ಇದೆ. ಅತೃಪ್ತಿ ಸರ್ಕಾರ ಇರೋದ್ರಿಂದ ಭಾಳ ದಿನ ರಾಜ್ಯದಲ್ಲಿ ಅತೃಪ್ತಿ ಸರ್ಕಾರ ನಡೆಯಲ್ಲ. ಆದಷ್ಟು ಬೇಗ ಜನರ ಮನಸ್ಸಿಗೆ ಒಪ್ಪುವಂಥ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ. ಅದು BJP ಸರ್ಕಾರ. ಈಗ ಜನರು 16 ಬಜೆಟ್ ಬಗ್ಗೆ ಹೇಳ್ತಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಇರೋಂಥ ಸಚಿವ ಸಂಪುಟ ಸ್ಥಾನಮಾನಗಳಿಗೆ ಜಗಳ ಆಡ್ತಾ ಇದ್ದಾರೆ. ಇಲಾಖೆಗಳ ಬಗ್ಗೆ ಜಗಳ ಆಡ್ತಾ ಇದ್ದಾರೆ. ನಮ್ಮ ಇಲಾಖೆಗೆ ಇವರಾಗಿ ಮೂಗು ತೋರಿಸಬೇಕು ಅಂತ ಇನ್ನೊಬ್ರು ಹೇಳ್ತಾರೆ. ಹೀಗೆ ಅನೇಕ ಉದಾಹರಣೆಗಳು ಕೊಡ್ಬೋದು. ಕಾಂಗ್ರೆಸ್ಸಿನ ಗುಂಪುಗಾರಿಕೆ ಇದೆ. ಹಾಗಾಗಿ ಇದು ಅತೃಪ್ತರ ಸರ್ಕಾರ ಅಂತ ಅದಕ್ಕೆ ಹೇಳಿದ್ದು. ಭಾಳ ದಿನ ಈ ಸರ್ಕಾರ ಇರೋದು. ಸರ್, ITV DK ದಾಳಿ ಮಾಡಿದ ಬಗ್ಗೆ ಬೇಲೂರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶೋಭಾ ಗಾಂಧಿ ಅಲ್ಲಿಗೆ ರೈಡ್ ಮಾಡಿದರೆ ಯಡಿಯೂರಪ್ಪ ಸಿಗ್ತದೆ ಅಂತಿಕೊಂಡು ಮಾಡಿಸ್ಲಿ, ನನ್ನ ಅಭ್ಯಂತರ ಇಲ್ಲ. ಆದರೆ ದೇಶ ಅಪೇಕ್ಷೆ ಪಡ್ತಾರಂತ ನರೇಂದ್ರ ಮೋದಿಯವರು 2019 ಲೋಕಸಭಾ ಚುನಾವಣೆಯಲ್ಲಿ ಪೂರ್ಣ ಬಹುಮತವನ್ನು ಪಡೆದು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ